ಡಾಕ್ಟರ್ ಶ್ರೀಶಕುಮಾರ್ ಅವರು 2 ಮಾತುಗಳನ್ನು ಮಾತಾಡ್ತಾರೆ. ಕಾಮಾಕ್ಷಿ ಸಂಗೀತ ಶಾಲೆ ಮತ್ತು ಎಲ್ಲ ಬಂಧುಗಳ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಳೆದ 18 ವರ್ಷಗಳಿಂದ ಈ ಜಾಗ ಬೇರೆ ಬೇರೆ ಕಾರಣಗಳಿಂದ ಸಾಂಸ್ಕೃತಿಕ ಲೋಕಕ್ಕೆ ತೆರೆದುಕೊಂಡಿತ್ತು. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಈ ಜಾಗದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇವೆ. ಕಳೆದ ತಿಂಗಳು ಏಪ್ರಿಲ್ 10ಕ್ಕೆ ರಾಮನವಮಿ ಸಂಗೀತೋತ್ಸವ ಆಗಿದೆ, ಉಪನ್ಯಾಸ ಆಗಿದೆ, ಭಜನೆ ಆಗಿದೆ. ಅದರ ನಂತರದಲ್ಲಿ ಈ ತಿಂಗಳ ಮೇ ತಿಂಗಳಲ್ಲಿ ಭಾಳ ಪ್ರಸಿದ್ಧರಾದಂತಹ ವೆಲೈವಾಸಲ್ ಚಂದ್ರಮೌಳಿ ಮತ್ತು ಎಲ್ಲ ಸ್ನೇಹಿತರು ಸೇರಿಕೊಂಡು ಒಂದು ಅದ್ಭುತವಾದಂಥ ಕಚೇರಿಯನ್ನು ನಡೆಸುವುದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ, ಅದರ ಒಟ್ಟಿಗೆ ನಮ್ಮ ಪ್ರೀತಿಯ ಸಂಗೀತ ಬಂಧುಗಳು ಇಲ್ಲಿ ಸೇರಿದ್ದೀರಿ, ನಿಮ್ಮನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಬಹುವಚನಂನ ಮುಂದಿನ ತಿಂಗಳ ಕಾರ್ಯಕ್ರಮ ಜೂನ್ 12ನೇ ತಾರೀಕಿಗೆ ಪುತ್ತೂರಿನಲ್ಲಿ ಮೊದಲ ಬಾರಿ ಅಂತ ಹೇಳುವ ಹಾಗೆ ಏಕ ವ್ಯಕ್ತಿ ಯಕ್ಷಗಾನ ತಾಳಮದ್ದಲೆ ನಡೀಲಿಕ್ಕಿದೆ. ಬೆಂಗಳೂರಿನಲ್ಲಿ ಈಗಾಗಲೇ ಭಾಳ ಪ್ರಸಿದ್ಧ ಆಗ್ತಾ ಇರುವಂತಹ ದಿವಾಕರ ಹೆಗಡೆ, ಗಣಪತಿ ಭಟ್ರು ಮತ್ತು ಪಾಠಕರು ಸೇರಿ ಗೋಖಲೆ ವಿಚಾರ ಸಂಸ್ಥೆಯಲ್ಲಿ ಭಾಳ ಚೆನ್ನಾಗಿ ಇದನ್ನು ಈಗಾಗಲೇ ನಡೆಸಿದ್ದಾರೆ. ಶತಾವಧಾನಿ ಆರ್ ಗಣೇಶ್ ಅಂತ ವ್ಯಕ್ತಿಗಳು ಇದನ್ನು ಭಾಳ ಮೆಚ್ಚಿಕೊಂಡು ಇದರ ಕೆಲಸಗಳು ನಡಿಬೇಕು ಅಂತ ಹೇಳಿದ್ದಾರೆ. ಆ ಪರಂಪರೆ ನಮ್ಮಲ್ಲಿ ಬರುವ ತಿಂಗಳು ಜೂನ್ 12ನೇ ತಾರೀಕಿಗೆ ನಡೀತದೆ. ಜುಲೈ 12ನೇ ತಾರೀಕಿಗೆ ಬಾಮಿನಿ ಅವರ ಕಚೇರಿ ಇಲ್ಲಿ ನಡೀತದೆ. ಡಾಕ್ಟರ್ ರವಿಪ್ರಕಾಶ್ ಮತ್ತು ಶ್ರೀಮತಿ ವಿಜಯ ಸರಸ್ವತಿ ಅವರ ಮಗಳು ಪ್ರಸ್ತುತ ಬಿಜಾಪುರದಲ್ಲಿ MBBS ಮಾಡ್ತಾ ಇದ್ದಾಳೆ. ಅವಳು ಜುಲೈಯ 12ನೇ ತಾರೀಕು ಕಚೇರಿಯನ್ನು ನಡೆಸ್ತಾಳೆ. ಹೀಗೆ ಈ ಪರಂಪರೆ ಅದು ಪ್ರತಿ ತಿಂಗಳು ಕೂಡ ಮುಂದುವರಿತಾ ಹೋಗ್ತದೆ. ನಿಮಗೆಲ್ಲರಿಗೂ ಕೂಡ ಅದಕ್ಕೂ ಪ್ರೀತಿಯಿಂದ ಈಗಲೇ ಸ್ವಾಗತಿಸ್ತಾ, ಪದ್ಮಿನಿ ಅಶ್ವತ್ಥವನ ಅದು ಮಳೆ ಬಂದದ್ರಿಂದ ಭಾಳ ಚೆನ್ನಾಗಿ ಬೆಳಗ್ತಾ ಇದೆ. ಹೊಸಬರಿಗೆ ಇದೊಂದು ಸಣ್ಣ ಸೂಚನೆ. ಬಹುವಚನಂನ ಆಶ್ರಯದಲ್ಲಿ 1 ಎಕರೆ ಜಾಗದಲ್ಲಿ ಒಂದು ಅಶ್ವತ್ಥವನ ಅದು ವಿರಾಜಮಾನ ಆಗ್ತಾ ಇದೆ. ನಾಳದು ಜೂನ್ 10ಕ್ಕೆ ಅದಕ್ಕೆ 4 ವರ್ಷಗಳು ಪೂರ್ಣ ಆಗ್ತವೆ. 24 ಗಿಡಗಳು ಕೂಡ ಸಮಾಜಕ್ಕೆ ಬೇಕಾದಷ್ಟು ಶುದ್ಧ ಗಾಳಿಯನ್ನು ಕೊಡುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾವೆ. ಅದರ ಒಟ್ಟಿಗೆ ನಾನು ಊರಲ್ಲೂ ಕೂಡ ಉಪ್ಪಿನಂಗಡಿ ಹತ್ರ ಇಳಂತಿಲದಲ್ಲೂ ಕೂಡ ಸುಮಾರು 28 ಅಶ್ವತ್ಥ ಗಿಡಗಳು ಮತ್ತು 4 ನ್ಯಗ್ರೋಧ ಗೋಳಿ ಗಿಡಗಳು ಕೂಡ ಅವುಗಳು ಭಾಳ ಚೆನ್ನಾಗಿ ಉಸಿರಾಟ ಮಾಡ್ತಾ ಇದ್ದಾವೆ. ನಮಗಿನ್ನು ಉಸಿರು ಕೊಡುವ ಸಿದ್ಧತೆಗಳನ್ನು ಅವುಗಳು ಕೂಡ ಮಾಡಿಕೊಳ್ತಾ ಇದ್ದಾವೆ. ಇದು ಬಹುವಚನಂನ ನಿರಂತರವಾದ ಚಟುವಟಿಕೆ. ಇದರ ಮಧ್ಯದಲ್ಲಿ ನಾನು 1 ನಿಮಿಷ ಅತ್ಯಂತ ದುಃಖಕರವಾದ ವಿಚಾರವನ್ನು ನಿಮ್ಮ ಹತ್ರ ಹೇಳಲೇಬೇಕು. ಬಹುವಚನಂನಲ್ಲಿ ನಿರಂತರವಾಗಿ ಅಲ್ಲಿ ಕೂತ್ಕೊಳ್ತಾ ಇದ್ದಂತಹ ಡಾಕ್ಟರ್ ಶ್ರೀಧರ್ ಭಟ್ ಬಡಕಿಲ ಅವರು ನಿನ್ನೆ ಬೆಳಗ್ಗೆ ಅವರು ಅಕಸ್ಮಾತ್ ಅಂತ ಹೇಳಬೇಕಷ್ಟೇ, ಮಲಗಿದವರು ಏಳಲೇ ಇಲ್ಲ. ಬೆಳಗ್ಗೆ 5:15 ಗಂಟೆಗೆ ಅವರು ಸ್ವರ್ಗಸ್ಥರಾಗಿದ್ದಾರೆ ಅಂತ ನಾವು ಹೇಳಬೇಕು. ಡಾಕ್ಟರ್ ಶ್ರೀಧರ್ ಭಟ್ರಿಗೆ ಈ ಬಹುವಚನಂನ ಕಾರಣಕ್ಕೆ 1 ಕ್ಷಣ ನಾವು ನಿಂತು ಅವರಿಗೆ ಗೌರವ ಸಲ್ಲಿಸಿ, ನೀವು ಹಾಗೇ ಇರಿ ಸರ್, ನೀವು ಕಲಾವಿದರು ಹಾಗೇ ಕೂತ್ಕೊಳ್ಳಿ, 1 ಕ್ಷಣ ನಾವು ಅವರಿಗೆ ಮೌನ ಪ್ರಾರ್ಥನೆ ಸಲ್ಲಿಸುವ. ಓಂ ಶಾಂತಿ ಶಾಂತಿ ಶಾಂತಿ. ನಾನವರನ್ನು ಪ್ರತಿ ಕ್ಷಣವೂ ಯಾಕೆ ಉಲ್ಲೇಖ ಮಾಡಬೇಕು ಅಂದರೆ, ಬಹುವಚನಂನ ಚಟುವಟಿಕೆಗಳು ಪ್ರಾರಂಭ ಆದ ದಿನದಿಂದ ಅವರು ಯಾರ ಹತ್ರವೂ ಹೇಳಬಾರ್ದು ಅಂತ ಹೇಳಿ ನಮಗೆ
ತುಂಬ ಆರ್ಥಿಕ ಸಹಾಯ ಕೂಡ ಮಾಡಿದ್ದಾರೆ. ಮೊನ್ನೆ ಒಂದು ವಾರದ ಮೊದಲು 50,000 ರೂಪಾಯಿಯನ್ನು ಶ್ರೀಶ ನನಗೆ ಮಾಡಲಿಕ್ಕೆ ಕೊಡೋದಿಲ್ಲ, ನೀನು ಮುಂದುವರಿಸು ಅಂತ ಹೇಳಿ ಮೊನ್ನೆ ಒಂದು ವಾರದ ಮೊದಲು ಕೊಟ್ಟು ಹೋದವರು ಇವತ್ತು ನಮಗೆ ಕಾಣೆ. ಆದ ಏನಿಲ್ಲ, ದುಃಖ ಮಾತ್ರ, ಬೇರೆ ಏನೂ ನಮ್ಮಲ್ಲಿ ಉಳಿಲಿಲ್ಲ. ಅವರನ್ನು ಸ್ಮರಿಸಿಕೊಂಡು ಇಡೀ ಕಚೇರಿಯನ್ನು ಅವರ ನೆನಪುಗಳಲ್ಲಿ ನಾವು ಮುಂದುವರಿಸ್ತಾ ಕಚೇರಿಯನ್ನು ಖುಷಿ ಪಡುವ, ಅವರನ್ನು ಸ್ಮರಿಸಿಕೊಳ್ಳುವ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಾನು ದೀಪ ಬೆಳಗಿಸಿ ಉದ್ಘಾಟಿಸಬೇಕಾಗಿ ಡಾಕ್ಟರ್ ಸುಧಾರಾವ್, ರಮಾ ಪ್ರಭಾಕರ್ ಎಲ್ಲ ಗಣ್ಯರಲ್ಲೂ ಕೇಳಿಕೊಳ್ತಾ ಇದ್ದೇವೆ. ದೀಪ ಬೆಳಗಿಸಿ ಉದ್ಘಾಟಿಸಿದ ಶ್ರೀಮತಿ ಸುಧಾರಾವ್ ಇವರಿಗೆ ಪವಿತ್ರ ರೂಪೇಶ್ ಇವರು ಕಿರು ಕಾಣಿಕೆಯನ್ನು ನೀಡಬೇಕು. ಅಂತೆಯೇ ರಮಾ ಪ್ರಭಾಕರ್ ಮ್ಯಾಮ್ ಇವರಿಗೂ ಕಿರು ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರನ್ನು ಸ್ವಾಗತಿಸುತ್ತಾ ಈಗ ನಮ್ಮ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಪಿಟೀಲ್ ವಾದಕರು ಹಾಗೆ ಎಲ್ಲರನ್ನು ಕಿರು ಪರಿಚಯವನ್ನು ಮಾಡಲಿದ್ದೇವೆ. Mullai Vasal D.R. Chandramouli initially received training from Srimati Savitri Satyamurthy and thereafter was groomed under the tutelage of the veterinary violinist late Sri R.K. Venkatramana Shastri and violin maestro Sri V.V. Subramaniam. In a career spanning over 2 decades, Chandramouli extensively accompanies great stalwarts of Carnatic music and performance violin solo concert across many continents. His awards include Asthana Vidwan of Kanchi Kamakoti Peetam, Ganakala Shiromani, Violin Aisa Vendan, Yuvakala Bharati, Maharajapuram Vishwanatha Iyer Trust Awardee, Vishwapriya Awardee, Grade A Artist of both AAR and Doordarshan, and Outstanding Young Violinist Awardee from the Music Academy, Chennai for senior concerts. Perfection in bowing technique, bringing out the melodic nuance of with purity and waving intricate and dexterous ayya patterns are among his fortes. This technocrat from IIT Madras is also a committed music scholar and teacher who has a PhD in Carnatic music from Annamalai University. He trains many students from many parts of the world. He also runs a recording studio, Brindavan Audio, in Chennai. ಪೂಜ್ಯ ಗುರುಗಳಿಗೆ ಪ್ರಣಾಮಗಳೊಂದಿಗೆ ವೇದಿಕೆಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಿವಾನಂದ ಶೇಟ್, ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಹಾಗೂ ಡಾಕ್ಟರ್ ಶ್ರೀಶಕುಮಾರ್ ಸರ್ ಇವರು ಚಂದ್ರಮೌಳಿ ಸರ್ ಇವರಿಗೆ ಶಾಲು ಹೊದಿಸಿ ಫಲಪುಷ್ಪಗಳನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.
ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಜಿಲ್ಲೆಯ ಮೂಲೆ ಮೂಲೆಗಳನ್ನು ತಲುಪಿ ಸಾಂಸ್ಕೃತಿಕವಾಗಿ ಸಮಾಜವನ್ನು ಶ್ರೀಮಂತಗೊಳಿಸುವವರಲ್ಲಿ ಅಗ್ರಗಣ್ಯರಾಗಿ ನಿಂತಿರುವವರು ವಿದ್ವಾನ್ ಕಾಂಚನ ಈಶ್ವರ ಭಟ್ ಸರ್ ಇವರು. ಸುಮಾರು 30 ವರ್ಷಗಳ ಹಿಂದೆ ಸುನಾದ ಸಂಗೀತ ಕಲಾ ಶಾಲೆಯನ್ನು ಹುಟ್ಟುಹಾಕಿ ಪುತ್ತೂರು, ಸುಳ್ಯ ಮೊದಲಾದೆಡೆಗಳಲ್ಲಿ ಸಂಗೀತ ಅರಸಿ ಬಂದವರಿಗೆ ಸಂಗೀತ ಹಾಡುಗಾರಿಕೆ ಹಾಗೂ ಮೃದಂಗ ವಾದನವನ್ನು ಧಾರೆ ಎರೆದವರು. ನೂರಾರು ಕಲಾವಿದರನ್ನು ಸೃಜಿಸಿದ ಈ ಸಂಸ್ಥೆ ಇಂದು ವರ್ಷಕ್ಕೆ 70ಕ್ಕೂ ಮಿಕ್ಕಿ ಸಂಗೀತ ಕಾರ್ಯಕ್ರಮಗಳನ್ನು ಇವರ ನೇತೃತ್ವದಲ್ಲಿ ನಿರಂತರವಾಗಿ ಆಯೋಜಿಸುತ್ತಾ ಬರುತ್ತಿದೆ. ಅದ್ಭುತ ಮೃದಂಗ ವಾದಕರು ಆಗಿರುವ ಶ್ರೀಯುತರು ನಾಡಿನ ಹಲವು ಖ್ಯಾತ ನಾಮರುಗಳಿಗೆ ಮೃದಂಗ ವಾದನದಲ್ಲಿ ಸಾಥ್ ನೀಡಿರುತ್ತಾರೆ. ಮೈಸೂರು ಆಕಾಶವಾಣಿ ಹಾಗೂ ದೂರದರ್ಶನದ ಎ ಗ್ರೇಡ್ ಕಲಾವಿದರಾದ ಇವರನ್ನು ಹಲವಾರು ಸಂಗೀತ ಸಭಾಗಳು, ಸಂಘ ಸಂಸ್ಥೆಗಳು ಗೌರವಿಸಿವೆ. ಸಂಗೀತ ಕ್ಷೇತ್ರಕ್ಕೆ ಇವರ ದಣಿವರಿಯದ ಸೇವೆಯನ್ನು ಗುರುತಿಸಿ ಸಂದ ಪುರಸ್ಕಾರಗಳು ಹಲವು. ವಿಶೇಷ ಕಲಾಚೇತನ, ಕಲಾದೀಪ್ತಿ, ವಾದನ ಕಲಾನಿಧಿ ಇವುಗಳಲ್ಲಿ ಕೆಲವು. ಬೆಂಗಳೂರು, ಮೈಸೂರು, ಮುಂಬೈ ಮೊದಲಾದೆಡೆ ವೇದಿಕೆಗಳಲ್ಲಿ ವಾದನ ಸುದೆ ಹರಸಿರುವ ಇವರ ವಾದನದ ಕಂಪು ದೂರದ ಅರಬ್ ರಾಷ್ಟ್ರಗಳಲ್ಲೂ ಪಸರಿಸಿವೆ. ಕರ್ನಾಟಕ ಕಲಾಶ್ರೀ ಕಾಂಚನ ವಿ ಸುಬ್ಬರತ್ನಂ ಇವರಲ್ಲಿ ಹಾಡುಗಾರಿಕೆಯಲ್ಲಿ ವಿದ್ವತ್ತನ್ನು, ಗಾನಕಲಾ ಭೂಷಣ ಮೈಸೂರು ಪಿ.ಜಿ. ಲಕ್ಷ್ಮೀನಾರಾಯಣ ಇವರಲ್ಲಿ ಮೃದಂಗದಲ್ಲಿ ವಿದ್ವತ್ತನ್ನು ಪಡೆದಿರುವ ಶ್ರೀಯುತರು ಶಿಷ್ಯವೃಂದದ ಪ್ರೀತಿಯ ಗುರುಗಳು, ಶ್ರೇಷ್ಠ ಕಲಾವಿದರು, ಚತುರ ಸಂಘಟನಾಕಾರರು ಆಗಿರುತ್ತಾರೆ. ಇವರಿಗೆ ವೇದಿಕೆಗೆ ಆಧಾರದ ಸ್ವಾಗತವನ್ನು ಬಯಸುತ್ತಾ ದಿವಾಕರ್ ಕೆಪಿ ರಿಟೈರ್ಡ್ DFO ವೇದಿಕೆಗೆ ಬಂದು ಶಾಲು ಹೊದಿಸಿ ಫಲಗಳನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. Tumkur B. Shashishankar is one of the most promising Mridangam Ghattam artists of South Indian presently, A grade artist of All India Radio and Doordarshan. Shashishankar hails from the family of Mridangam artists. Among them, the notable is the renowned Mridangist late Sri Tumkur TV Bhadrachar. Sri Tumkur B. Ravishankar Shashishankar is the second son of Sri TV Bhadrachar training. Shashishankar started learning Mridangam from his father Sri TV Bhadrachar. After his father's heavenly abode, Shashishankar continued his training under his brother Tumkur B. Ravishankar and had a privilege of learning Ghattam from Ghattam Maestro Sri Chennai V. Suresh. Apart from playing Mridangam, Shashishankar has also expertise in playing Ghattam. So ವೇದಿಕೆಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್ ನಿಮಗೆ. ಇವರಿಗೆ ಪಾರ್ವತಿ ಶಾಂತಲಾ ಶೇಟ್ ಇವರು ವೇದಿಕೆಗೆ ಬಂದು ಶಾಲು ಹೊದಿಸಿ ಫಲಗಳನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿ ರಮೇಶ್ ರವರು ಮೃದಂಗ, ಘಟ, ಮೋರ್ಸಿಂಗ್ನಲ್ಲಿ ಗಾನಕಲಾ ಭೂಷಣ, ಕರ್ನಾಟಕ ಕಲಾಶ್ರೀ, ಪ್ರಖ್ಯಾತ ಮೃದಂಗ ವಾದಕರಾಗಿದ್ದ ಪಿ.ಜಿ. ಲಕ್ಷ್ಮೀನಾರಾಯಣರವರಿಂದ ಪಡೆದಿದ್ದಾರೆ. ಆಕಾಶವಾಣಿ ಮತ್ತು ದೂರದರ್ಶನದ ಕಲಾವಿದರು. ಮೃದಂಗದಲ್ಲಿ ಬಿಹೈ ಮತ್ತು ಮೋರ್ಸಿಂಗ್ನಲ್ಲಿ ಎ ಶ್ರೇಣಿಯ ಕಲಾವಿದರು. ಸುಮಾರು 40 ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಮೈಸೂರು ಅಲ್ಲದೆ ಕರ್ನಾಟಕ ಮತ್ತು ಇತರ ರಾಜ್ಯಗಳಲ್ಲಿ, ವಿದೇಶಗಳಲ್ಲಿ ಸಂಗೀತ ಕಚೇರಿಗಳಲ್ಲಿ ಭಾಗವಹಿಸಿರುತ್ತಾರೆ. ಈ ಗೌರವಗಳು ಕಲಾದೀಪ್ತಿ, ಗಾನಕಲಾ ಕಸ್ತೂರಿ, ಲಲಿತ ಕಲಾ ಮನ, ಲಯ ನಿಪುಣ ಈ ಗೌರವಗಳು ಇವರಿಗೆ ಸಲ್ಲಿರುತ್ತದೆ. ಇವರಿಗೆ ಪಾರ್ವತಿ ಪದ್ಯಣ್ಣ ಮೇಡಮ್ ಇವರು ಶಾಲು ಹೊದಿಸಿ ಫಲಪುಷ್ಪಗಳನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
Master Shreyas Chandramouli is a disciple of Dr. Chandramouli and is now has completed his SSLC examination. Please come Shreyas. And ಶ್ರೇಯಾ ಕೊಳತಾಯ ಇವರು ಬಂದು ಅವರಿಗೆ ಶಾಲು ಹೊದಿಸಬೇಕು. Kumari Arpita Sheth is the disciple of Dr. Chandramouli sir from the post of 5 years and the disciple of Kanchana Ishwara Bhatt from the past 12 years and has successfully finished her SLC in securing the second rank in the state. ಪ್ರಾರ್ಥನಾ ಶ್ರೀ ಪ್ರಕಾಶ್ ಇವರಿಗೆ ಶಾಲು ಹೊದಿಸಿ ಫಲಪುಷ್ಪಗಳನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅರ್ಪಿತನ ಗುರುಗಳಾದ ಇವರಿದ್ದಾರೆ ಶಾನ್ಭೋಗ್ರನ್ನಲ್ಲಿ ಹೇಳಬೇಕು. ಅಲ್ಲಿಗೆ ಬಂದಿದ್ದಾರೆ ಅರ್ಪಿತನ ಮೊದಲ ಗುರು ಶಾನ್ಭೋಗ್ ಅಂತ ಹೇಳಬೇಕು. ಅಂತೆಯೇ ಅರ್ಪಿತಾ ಇವರ ಮೊದಲ ಗುರುಗಳು ವೇಣುಗೋಪಾಲ್ ಶಾನ್ಭೋಗ್ ಸರ್ ಇವರು ಇದ್ದಾರೆ, ಇವರಿಗೂ ಸ್ವಾಗತ. ತಂಬೂರದಲ್ಲಿ ಚೈತನ್ಯ ಇವರು ಪ್ರಾಥಮಿಕ ಸಂಗೀತ ಶಿಕ್ಷಣವನ್ನು ವಿದೂಷಿ ಶಾಂತಲಾ ಮೊಲೆಯರ್ ಇವರಲ್ಲಿ ಪಡೆದು ಮುಂದಿನ ಅಧ್ಯಯನವನ್ನು ವಿದೂಷಿ ಪವಿತ್ರ ರೂಪೇಶ್ ಇವರಲ್ಲಿ ಅಭ್ಯಸಿಸಿರುತ್ತಾರೆ. ನಂತರ ಹೆಚ್ಚಿನ ಅಧ್ಯಯನವನ್ನು ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಇವರಲ್ಲಿ ಅಭ್ಯಸಿಸಿ ವಿದ್ವತ್ ಪರೀಕ್ಷೆಯ ತಯಾರಿ ನಡೆಸುತ್ತಿದ್ದಾರೆ. ಹಲವಾರು ವೇದಿಕೆಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಪಾಂಚಜನ್ಯ ರೇಡಿಯೋದಲ್ಲಿ ಕೂಡ ಭಾಗವಹಿಸಿರುತ್ತಾರೆ. ಇವರಿಗೂ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ದೀಪಕ್ ಕೆಪಿ ಇವರು ಶಾಲು ಹೊದಿಸಿ ಫಲಪುಷ್ಪಗಳನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ವಲ್ಪ ಮುಂದೆ ಬರ್ತೀರಾ? ಸ್ವಲ್ಪ ಕ್ಯಾಮರಾ ಉಂಟು ಮುಂದೆ. ಮುಂದೆ ವೇದಿಕೆಯನ್ನು ಸಂಗೀತ ಕಾರ್ಯಕ್ರಮಕ್ಕೆ ಬಿಡುಗೊಳಿಸ್ತಾ ಇದ್ದೇವೆ.
ನಮಸ್ಕಾರ ಟು ಆಲ್. எனக்கு ಕನ್ನಡ ಬರ್ತಿಲ್ಲ, ಐ ವಿಲ್ ಟೆಲ್ ಇನ್ ಇಂಗ್ಲೀಷ್. ಸಿ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ವಾಟ್ ಐ ಹ್ಯಾವ್ ಲರ್ನ್ಡ್ ಈಸ್ ಗುರು ಭಕ್ತಿ. By coincidence, in fact, when I was teaching Sahana Varnam to her, I told her, Pali Sri Venu Gopala. No, that her teacher, I told her his name is coming. See how I didn't think about that. I just thought I will teach Sahana Varna. She is having so much Guru Bhakti. And you can see with wholeheartedness he is coming and he is encouraging her. That is how I came. Okay. See, when I learnt, even my very first teacher, she expressed desire. Next time I will have a program in TV, you have to play along with me, she told. That is later on. That is when I learned from her. For 6 months afterwards, she went to Canada. She was not, I couldn't continue with her. Then the other two gurus, Brahmasri, R.K. Venkatam Shastri, V.V. Subramaniam, both of them, they encouraged me by having me play in the concert along with them. Okay, so she is daughter of Puttur, and I used to tell her mother, Ishwar Bhatt sir, Venugopal sir, they are all gems. They have to be given the proper recognition in Chennai for what work they are doing. Tanmayi, Ananya, so many other students. Okay, violin learning is not at all easy. Okay, so it is easy for me to say, okay, I will take only the nice students and train. No, she's not like that. Really, what is creditable with her is April 12th, exams finished. Then I told her, every day morning you have to get up at 6 o'clock. She did. Okay, so please give. She got 624 on 625. See, today we are all, I am human being, she is human being. Whatever we tried, but we are trying with grace of Guru. In the form of Venugopala sir is there. So please encourage us, Ishwar Bhatt sir, Ramesh sir, and also Shashi Shankar sir. They are here to bless her. Thank you very much.
ಜಯಂತು. ಸಾಕು ಸಾಕು ಚೂರು ವಾಲ್ಯೂಮ್.
there are many compositions by Sri Purandaradasa, and many of them are in
on praise of Lord Vishnu or Balaji or Venkateswara. Thanks to Rama Madam, I came to know of one Kriti, Kande Karunanidhiya, and she was instrumental in asking me to do a little, because some of them you don't have the original tunes, so I had the good fortune to do some tuning for that song. So I will sing a little of that song, so that it is a song on Shiva. He says, Darage Dakshina Kashi Enisuva Pura Pampavasi Taraka Upadeshi Purandara Vitala. No, it is coming in this song like that. Okay, it is very rare, but I thank Rama Madam for this opportunity. Yes, play, I will sing. ಗಂಗೆಯ ಮಂಡೆಯೊಲಿಟ ದೊರೆಯ ಶಿವನ ಕಂಡೆ ಕರುಣಾ
lived at the same time as Tyagaraja Swami, Gopala Krishna Bharati. He is also lot of songs on Shiva in Tamil. So, this is in Behar. Oh,
ಹಲೋ. ಸಂಗೀತ ಜ್ಞಾನಮು ಭಕ್ತಿ ವಿನ ಅಂತ ಪರಂಪರೆ ಹೇಳುತ್ತದೆ. ನಿರರ್ಗಳವಾಗಿ ಸುಮಾರು 2.25 ಗಂಟೆಗಳಷ್ಟು ಕಾಲ ವಯಲಿನ್ ಮೇಸ್ಟ್ರೋ ಆ್ಯಂಡ್ ಟೀಮ್ ನಮ್ಮನ್ನೆಲ್ಲ ಭಾಳ ಅದ್ಭುತವಾದಂಥ ಸಂಗೀತ ಲೋಕಕ್ಕೆ ಕರ್ಕೊಂಡೋಗಿದೆ. ಇನ್ನು ಮುಂದೆ 1-2 ನಿಮಿಷ ಶ್ರೀಮತಿ ರಮಾ ಪ್ರಭಾಕರ್ ಅವರು ಮಾತನಾಡ್ತಾರೆ. ಅದಕ್ಕಿಂತ ಮೊದಲು ಬಹುವಚನಂನ ಮುಂದಿನ 2 ಕಾರ್ಯಕ್ರಮಗಳು ಜೂನ್ 12ನೇ ತಾರೀಕು ಏಕ ವ್ಯಕ್ತಿ ಯಕ್ಷಗಾನ ತಾಳಮದ್ದಲೆ ಬೆಂಗಳೂರಿನ ಗೋಖಲೆ ವಿಚಾರ ಸಂಸ್ಥೆಯಲ್ಲಿ ಇವತ್ತು ಬಹುಚರ್ಚಿತವಾದಂತಹ ಶತಾವಧಾನಿ ಆರ್ ಗಣೇಶ್ ಅವರು ಮೊನ್ನೆ ದಿವಾಕರ್ ಹೆಗಡೆಯವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ ಅತ್ಯಂತ ಅಪರೂಪದ ಸನ್ನಿವೇಶದ ದಿವಾಕರ್ ಹೆಗಡೆ, ಗಣಪತಿ ಭಟ್ರು ಮತ್ತು ಪಾಠಕರು ಸೇರಿ ಭಾಳ ಅದ್ಭುತವಾದಂಥ ಏಕ ವ್ಯಕ್ತಿ ಯಕ್ಷಗಾನ ತಾಳಮದ್ದಲೆ ಜೂನ್ 12ನೇ ತಾರೀಕಿಗೆ ಈ ವೇದಿಕೆಯಲ್ಲಿ ನಡೀತದೆ. ಜುಲೈ 12ನೇ ತಾರೀಕಿಗೆ ಕುಮಾರಿ ಬಾಮಿನಿ ಡಾಕ್ಟರ್ ರವಿಪ್ರಕಾಶ್ ಮತ್ತು ಡಾಕ್ಟರ್ ವಿಜಯ ಸರಸ್ವತಿಯವರ ಮಗಳು ಪ್ರಸ್ತುತ ಬಿಜಾಪುರದಲ್ಲಿ MBBS ಮಾಡ್ತಾ ಇದ್ದಾಳೆ. ಊರಿಗೆ ಬರುವ ಕಾರಣಕ್ಕೆ ಅವಳ ಕಚೇರಿ ಜುಲೈ 12ನೇ ತಾರೀಕಿಗೆ ನಡೀತದೆ. ಅದರೊಟ್ಟಿಗೆ ಮುಲೈವಾಸಲ್ ಜಿ ಚಂದ್ರಮೌಳಿಯವರು ನಾಳೆಯಿಂದ ಶ್ರೀಮತಿ ರಮಾ ಪ್ರಭಾಕರ್ ಅವರ ಮನೆಯಲ್ಲಿ ಜೂನಿಯರ್, ಸೀನಿಯರ್ ಮತ್ತು ವಿದ್ವತ್ನ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಸಂಗೀತ ಶಿಬಿರ ಆಯೋಜನೆ ಮಾಡಿದ್ದಾರೆ. 2 ವರ್ಷಗಳ ಹಿಂದೆ ಕೊರೋನಾದ ಕಾಲದ ಮೊದಲು ಕ್ರಿಸ್ತಶಕ ಇದ್ದಾಗೆ ಕೊರೋನಾ ಪೂರ್ವ, ಕೊರೋನಾ ನಂತರದ ಕೊರೋನಾ ಪೂರ್ವ ಕಾಲದಲ್ಲಿ ಇದೇ ಬಹುವಚನಂನ ವಠಾರದಲ್ಲಿ ಆ ಶಿಬಿರ ಆಗಿತ್ತು. ಭಾಳ 3 ದಿನ ಇಡೀ ಮನೆ ವಾತಾವರಣ ಸಂಗೀತದಲ್ಲಿತ್ತು. ಈಗ ಶ್ರೀಮತಿ ರಮಾ ಪ್ರಭಾಕರ್ ಅವರು ಮಾತನಾಡಿ ಆದಮೇಲೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ದಯವಿಟ್ಟು ಅಲ್ಲಿವರೆಗೆ ನೀವು ಇರಬೇಕು ಅಂತ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. Good evening. Excellent concert by both of my gurus, Vidwan Mullai-Vasal G. Chandramouli sir and Vidwan Kanchana Ishwar Bhatt. It is very memorable. Arpita played very well. She shows she is a promising artist. I appreciate you, sir, your support of your student like Arpita. I like your actually I have forgotten that Nidayarada. Yeah, very well. You played very well, sir. Your violin is speaking like a what human being. Yeah, correct. ಅರ್ಪಿತಾ ತುಂಬ ಚೆನ್ನಾಗಿ ನುಡಿಸಿದ್ದಾಳೆ. ಅವಳು 10ನೇ ತರಗತಿಯಲ್ಲಿ 625ಕ್ಕೆ 624 ಮಾರ್ಕ್ ತೆಗೆದಿದ್ದಾಳೆ. ಸಂಗೀತ ಯಾವಾಗಲೂ ನಮ್ಮ ಸ್ಟಡೀಸನ್ನು ಹಿಂದೆ ತಳ್ಳುವುದಿಲ್ಲ, ಗ್ಯಾರಂಟಿ ಅದು. ಏಕೆಂದರೆ ತುಂಬ ಜನ ನೋಡಿದ್ದೇನೆ. ಈಗ ನೆಕ್ಸ್ಟ್ ಇನ್ನು 2 ತಿಂಗಳಲ್ಲಿ ಕಾನ್ಸರ್ಟ್ ಕೊಡುವ ಬಾಮಿನಿ, ಮತ್ತು ಇಲ್ಲಿ ಬಂದಿರುವ ಅನನ್ಯ ಆ್ಯಂಡ್ ತನ್ಮಯಿಗೆ ಸಹ 600 ಮೇಲೆ ಮಾರ್ಕ್ಸ್ ತೆಗೆದಿದ್ದಾಳೆ. ಈಗ ಎಂತಂದರೆ ಎಲ್ಲರೂ ಸಂಗೀತ ಸ್ವಲ್ಪ ಸಮಯ ಆಗುವಾಗ ಬಿಟ್ಟುಬಿಡ್ತಾರೆ. 10th ಬರುವಾಗ ಬಿಟ್ಟುಬಿಡ್ತಾರೆ, ಮತ್ತೆ ಬರೋದೇ ಇಲ್ಲ ಈಚೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲರೂ ಪೇರೆಂಟ್ಸ್ ಸಹ ಹೇಳ್ತಾರೆ ಅವಳಿಗೆ ತುಂಬ ಓದಲಿಕ್ಕೆ ಆಗೋದಿಲ್ಲ ಅಂತ. ಆ್ಯಕ್ಚುಲಿ ಒಂದು ಸಲ ಇವರು ಮಾಧವ್ ಭಟ್ ಸರ್ ಹೇಳಿದರು, ಕಲ್ಲನ್ನೊಂದು ಬೌಲಿಗೆ ಹಾಕಿದರು, ಅದರಲ್ಲಿ ಜಾಗ ಉಂಟಾ ಕೇಳಿದರು, ಇನ್ನಿಲ್ಲ, ಫುಲ್ ಆಯಿತು. ಅದಕ್ಕೆ ಹೊಯ್ಗೆ ಹಾಕಿದರು, ಜಾಗ ಇತ್ತು. ಇನ್ನೂ ಜಾಗ ಉಂಟಾ ಕೇಳಿದರು, ಇಲ್ಲ. ಮತ್ತೆ ಪುನಃ ನೀರು ಹಾಕಿದರು, ಇನ್ನೂ ಜಾಗ ಉಂಟಾ ಕೇಳಿದರು, ಇಲ್ಲ.
ಉಂಟು, ಇನ್ನೂ ಸಹ ಉಂಟು ಅಂತ ಹೇಳ್ತಾರೆ. ಅದರ ಮೇಲೆ ಹೂವನ್ನು ತೇಲಿ ಬಿಟ್ಟು, ಹಾಗೆ ಟೈಮ್ ಇರ್ತದೆ. ನಾವು ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇಂದು ಸರಿಯಾಗಿ ಚೆನ್ನಾಗಿ ನುಡಿಸಿದ ನನ್ನ ಗುರುಗಳಾದ ಕಾಂಚನ ಈಶ್ವರ ಭಟ್ ಅವರು, ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗೋದಿಲ್ಲ, ಚೆನ್ನಾಗಿ ಧ್ವನಿಯನ್ನು ನುಡಿಸಿ ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಮತ್ತು ಅವರ ಜೊತೆ ವಿದ್ವಾನ್ ಶಶಿಶಂಕರ್ ಅವರು ಹಾಗೂ ವಿದ್ವಾನ್ ರಮೇಶ್ ಅವರು ತುಂಬ ಚೆನ್ನಾಗಿ ನುಡಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಿದ್ರೆ ಲೈಫ್ ಟೈಮ್ ಮೆಮೊರೇಬಲ್ ಕಾನ್ಸರ್ಟ್. ಥ್ಯಾಂಕ್ ಯು. ನಾಳೆ ನಮ್ಮ ಮನೆಯಲ್ಲಿ ಬೆಳಿಗ್ಗೆ 10ರಿಂದ 12:30ವರೆಗೆ ವಿದ್ವತ್ ಬ್ಯಾಚಿನವರಿಗೆ ಇದು ಇವರ ವರ್ಕ್ಶಾಪ್ ನಡೀತಾ ಇದೆ, ಶಿಬಿರ. ಮಧ್ಯಾಹ್ನ ಮೇಲೆ 4:30ಯಿಂದ 6:00ವರೆಗೆ ಮಕ್ಕಳು, ಸ್ಕೂಲ್ ಸ್ಟಾರ್ಟ್ ಆಗಿದೆ. ಪ್ಲೀಸ್ ಎಲ್ಲರೂ ಯಾರಾದರೂ ಬರೋದಿದ್ರೆ ಬರಲಿ. ಡೈರೆಕ್ಟ್ ನಮ್ಮ ಮನೆಗೆ ಬರ್ಬೋದು. ನಮ್ಮ ಮನೆಯಲ್ಲಿ ಟಿಫಿನ್ ಅರೇಂಜ್ ಮಾಡಿ ಆಮೇಲೆ ವರ್ಕ್ಶಾಪ್ ಮಾಡ್ತಾಯಿದ್ದೇನೆ. ಆ್ಯಕ್ಚುಲಿ ನಾನು ತುಂಬ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೇನೆ, ಬಟ್ ಇವರ ಥರ ಯಾರು ನೋಟೇಷನ್ ಈ ಥರ ಕೊಡೋದಿಲ್ಲ. ಈ ಥರ ಗಮಕ ಸಹಿತ ಹೇಳಿಕೊಡೋರು ತುಂಬ ಕಡಿಮೆ. ಇವತ್ತು ನುಡಿಸಿದ ಕಲ್ಯಾಣಿ ತುಂಬ ಅದ್ಭುತವಾಗಿತ್ತು. ಕಲ್ಯಾಣಿಯಲ್ಲಿ ಸರ್ವವರಿಕ ಗಮಕವರಿಕ ರಾಗ, ಎಲ್ಲ ರಾಗಕ್ಕೆ ಗಮಕ ಉಂಟು. ಅದನ್ನು ಅರ್ಪಿತಾ ಜೊತೆಯಾಗಿ ಚೆನ್ನಾಗಿ ನುಡಿಸಿದಾಳೆ. ನಿಜವಾಗಿ ಕಲ್ಯಾಣಿ ತುಂಬ ಕಷ್ಟ, ಅದನ್ನು ವಯಲಿನ್ನಲ್ಲಿ ನುಡಿಸುವಂಥದ್ದಂತೂ ತುಂಬ ಕಷ್ಟ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಡಿಸೆಂಬರ್ ತಿಂಗಳಲ್ಲಿ ಶ್ರೀಶಕುಮಾರ್ ಸರಿಗೆ ಫೋನ್ ಮಾಡಿದ್ದೆ. ನನ್ನ ಮಗಳ ಗುರು ಡಾಕ್ಟರ್ ಮುಲ್ಲೈವಾಸಲ್ ಚಂದ್ರಮೌಳಿ ಸರ್ ಇದೊಂದು ಬಹುವಚನದಲ್ಲಿ ಒಂದು ಪ್ರೋಗ್ರಾಮ್ ಕಚೇರಿ ಮಾಡುವ ಅಂಥೇಳಿ ಕೇಳಿದ ಕೂಡಲೇ ಅವರು ಆಯಿತು ಹೇಳಿದರು. ಮತ್ತು ನಾನು ಸರಿಗೆ ಕಾಲ್ ಮಾಡಿದೆ. ಇದು ಡಿಸೆಂಬರಲ್ಲಿ ಆದದ್ದು. ಸರಿಗೆ ಕಾಲ್ ಮಾಡಿ, ಸರ್ ಐ ಆಮ್ ಗೋಯಿಂಗ್ ಟು ಕೀಪ್ ಯುವರ್ ಕನ್ಸರ್ಟ್ ಇನ್ ಪುತ್ತೂರು, ಸೊ ಯು ಹ್ಯಾವ್ ಟು ಕಮ್ ಟು ಪುತ್ತೂರ್. ಆ್ಯಂಡ್ ಯಾಕೆಂದರೆ ನನಗೆ ತುಂಬ ಸಮಯದಿಂದ ಒಂದು ಆಸೆ ಇತ್ತು, ಸರ್ನ ಪ್ರೋಗ್ರಾಮ್ ನಾನು ಮಾಡಿಸಬೇಕು ಅಂಥೇಳಿ. ಸೊ ಆಯಿತು, ನಾನು ಬರ್ತೇನೆ, ಐ ವಿಲ್ ಕಮ್, ಬಟ್ ಇನ್ ಒನ್ ಕಂಡೀಷನ್ ಅಂತ ಹೇಳಿದರು. ಎಂಥ ಕಂಡೀಷನ್ ಅಂತ ಹೇಳಿದರೆ, ಅರ್ಪಿತಾ ಆಲ್ಸೋ ಶುಡ್ ಸಿಟ್ ಆ್ಯಂಡ್ ಪ್ಲೇ ವಿತ್ ಮೀ ಅಂತೇಳಿ. ನನಗೆ ಶಾಕ್, ಒಂಥರ ಇಟ್ಸ್ ವೆರಿ ಬಿಗ್ ಶಾಕ್ ಫಾರ್ ಮಿ. ಯಾಕೆಂದರೆ ಅರ್ಪಿತನ ಜಸ್ಟ್ ಫಸ್ಟ್ ವೇಣುಗೋಪಾಲ್ ಸರ್ ಹತ್ರ ಅವಳು ಕಲಿತಾ ಇದ್ಲು. ತುಂಬ ಒಳ್ಳೆ ರೀತಿಯಲ್ಲಿ ಅವರ ಕಲಿತ ಒಂದು ಸಣ್ಣ ವಯಲಿನನ್ನು ಅವಳಿಗೆ ಕೊಟ್ಟಿದ್ದರು. ಅದರದ್ದೇ ಏನೋ ಮಿರಾಕಲ್ ಇರ್ಬೋದು ಆ ವಯಲಿನ್. ಮತ್ತು ಅವರು ದೇವರಂಥ ಮನುಷ್ಯರು. ನಮಗೆ ಅವಳು ಅರ್ಪಿತಾ ಇನ್ನೊಂದು ಏನಂದರೆ, ಶಿ ಈಸ್ ವೆರಿ ಲಕ್ಕಿ. ಯಾಕೆಂದರೆ ಅವಳಿಗೆ ಸಿಕ್ಕಿದ ಗುರುಗಳೆಲ್ಲ ಆಲ್ ಇಸ್ ದ ಸೆಕೆಂಡ್ ಫಾರ್ಮ್ ಆಫ್ ಗಾಡ್. ಐ ಕಾಂಟ್ ಸೇ ಎನಿಥಿಂಗ್ ಎಲ್ಸ್. ವೇಣುಗೋಪಾಲ್ ಸರ್ ಆಗಿರ್ಬೋದು, ಮತ್ತು ಈಶ್ವರ್ ಭಟ್ ಸರ್ ಫಸ್ಟ್ 3.5 ವರ್ಷಕ್ಕೆ ನಾನು ಕರ್ಕೊಂಡು ಹೋಗಿದ್ದೆ ಈಶ್ವರ್ ಭಟ್ ಸರಲ್ಲಿ. ಅವರ ಕಾಲ ಮೇಲೆ ಕೂತ್ಕೊಂಡು ಅವ್ರ ಸಾಪಾಸ ಹೇಳಿಕೊಟ್ಟ ಮಗು ಅರ್ಪಿತಾ. ಸೊ ಹಾಗೆ ಅದರ ನಂತರ ಲಾಕ್ಡೌನ್ ಬಂತು. ಲಾಕ್ಡೌನ್ ಆದ ನಂತರ ಸರಿಗೆ, ವೇಣುಗೋಪಾಲ್ ಸರಿಗೆ ಬರಲಿಕ್ಕೆ ಆಗಲಿಲ್ಲ. ಇಲ್ಲಿ ಸುಧಾನದಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ ಅವರು ಸಂಡೇ ಈಗ ಪುನಃ ಸ್ಟಾರ್ಟ್ ಮಾಡಿದ್ದಾರೆ. ಬರಲಿಕ್ಕೆ ಆಗಲಿಲ್ಲ. ಆ ಸಮಯದಲ್ಲಿ ನಮ್ಮ ರಮಾಕ್ಕನ ಮನೇಲಿ 8 ವರ್ಷದಿಂದ ಸರ್ ಚಂದ್ರಮೌಳಿ ಸರ್ ಬಂದು ವರ್ಕ್ಶಾಪ್ ಮಾಡುವಾಗ ಅರ್ಪಿತಾ ಅಲ್ಲಿ ಕಳಿಸ್ತಿದ್ದೆ ನಾನು. ಕಳಿಸುವಾಗ ಸರ್ ನನ್ನ ಹತ್ರ ಹೇಳಿದರು, ಶಿ ಈಸ್ ಹ್ಯಾವಿಂಗ್ ವೆರಿ ಗುಡ್ ಫಿಂಗರಿಂಗ್ಸ್, ಐ ವಿಲ್ ಟೀಚ್ ಹರ್ ಇನ್ ದ ಫ್ಯೂಚರ್, ಐ ವಿಲ್ ಅಕ್ಸೆಪ್ಟ್ ಹರ್ ಆ್ಯಸ್ ಮೈ ಸ್ಟೂಡೆಂಟ್ ಅಂತೇಳಿ. ಸೊ ಎಲ್ಲ ರೀತಿಯಲ್ಲಿ ಶಿ ಈಸ್ ಎ ಬ್ಲೆಸ್ಡ್ ಚೈಲ್ಡ್. ಬಿಕಾಸ್ ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ದೇವರ ಇದರಲ್ಲಿ ನಡೆಯೋದು. ಆದ ಕಾರಣ ಇನ್ನೊಂದು ಏನಂದರೆ ರಮಾ ಪ್ರಭಾಕರ್ ಅವರಿಗೆ ನಾನು ಯಾವ ಜನ್ಮದಲ್ಲಿ ಯಾವತ್ತೂ ಅವರ ಹೆಲ್ಪನ್ನು ಮರೆಯೋದಿಲ್ಲ. ಯಾಕೆಂದರೆ ಸರ್ ಚಂದ್ರಮೌಳಿ ಸರ್, ಇಫ್ ಐ ಹ್ಯಾವ್ ಟು ನೋ ಹಿಮ್, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ರಮಾ ಪ್ರಭಾಕರ್. ಸೊ ಐ ಥ್ಯಾಂಕ್ ಹರ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಆಲ್ವೇಸ್. ಐ ಟೆಲ್ ಹರ್ ಆಲ್ಸೋ, ಅಫ್ಕೋರ್ಸ್ ಶಿ ಈಸ್ ಲೈಕ್ ಮೈ ಸಿಸ್ಟರ್ ಓನ್ಲಿ, ಆ್ಯಂಡ್ ಐ ಆಲ್ವೇಸ್ ಟೆಲ್ ಹರ್. ಆ ಹೆಲ್ಪನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಯಾಕೆಂದರೆ ಬಿಕಾಸ್ ಶಿ ವಾಸ್ ದ ಒನ್ ಹೂ ಇಂಟ್ರೊಡ್ಯೂಸ್ ಮೀ ಟು ಚಂದ್ರಮೌಳಿ ಸರ್. ಆ್ಯಂಡ್ ತುಂಬ ಡೌನ್ ಟು ಅರ್ತ್, ಈಸ್ ಅ ವೆರಿ ಡೌನ್ ಟು ಅರ್ತ್ ಪರ್ಸನ್. ಬಿಕಾಸ್ ಈಗಿನ ಕಾಲದಲ್ಲಿ ನಮಗೆ ವಿದ್ಯೆ ಇದ್ದವರು ಎಷ್ಟೋ ಜನ ಸಿಗ್ತಾರೆ, ಆದರೆ ವಿನಯತೆ ಇರೋರು ಸಿಕ್ಕೋರು ತುಂಬ ಕಡಿಮೆ. ಅಂಥದ್ರಲ್ಲಿ
ವಿದ್ಯೆ ವಿನಯತೆ ಎಲ್ಲ ಒಂದು ಇರುವ ಒಂದು ಪರ್ಸನಾಲಿಟಿ ಇಸ್ ಚಂದ್ರಮೌಳಿ ಸರ್. ನಾಟ್ ಓನ್ಲಿ ಚಂದ್ರಮೌಳಿ ಸರ್, ಈ ಸ್ಟೇಜಲ್ಲಿ ಇದ್ದವರು ಎಲ್ಲರನ್ನೂ ನನಗೆ ಅದೇ ಭಾವನೆ ಕಂಡಿತ್ತು. ಯಾಕೆಂದರೆ ನಾನೀಗ ಬರುವಾಗ ನಮಗೆ ದಾರಿ ತಪ್ಪಿ 4 ಸುತ್ತು ಹೊಡೆದೆವು. ಆಗ ಒಂದು ಸ್ವಲ್ಪ ಹೊತ್ತು ಮಾತಾಡ್ಲಿಕ್ಕೆ ಸಿಕ್ಕಿತ್ತು ಇವ್ರ ಹತ್ರ ಎಲ್ಲ. ಸರು, ರಮೇಶ್ ಸರು, ಇವರು ಶಶಿಶಂಕರ್ ಸರ್ ಎಲ್ಲ ಸಿಕ್ಕಿದ್ರು, ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಸಿಕ್ಕಿತ್ತು. ಸೊ ಆವಾಗ ಎಲ್ಲರೂ ತುಂಬ ವಿದ್ವತ್ತಿನ ಒಟ್ಟಿಗೆ ಆ ವಿನಯತೆ ಇರುವವರು ಅಂಥೇಳಿ ಗೊತ್ತಾಯಿತು. ಸೊ ಆಯಿತು, 4 ದಿವಸದ ಆ ಕನ್ಸರ್ಟ್ನ ಬಗ್ಗೆ ಪುನಃ ಬರ್ತೇನೆ. ಅದು ಆವಾಗ ಡಿಸೆಂಬರ್ ತಿಂಗಳಲ್ಲಿ ಅವಳಿಗೆ ಟೆಂತ್ ಎಕ್ಸಾಮ್ ಇನ್ನು ಸ್ಟಾರ್ಟ್. ಐ ಸೆಡ್ ಇಲ್ಲ ಸರ್, ಐ ಸೆಡ್ ನೋ, ಇಟ್ಸ್ ಇಂಪಾಸಿಬಲ್, ಹೌ ಕ್ಯಾನ್ ಅರ್ಪಿತಾ ಸಿಟ್ ವಿತ್ ಯು, ಯಾಕೆಂದರೆ ಓನ್ಲಿ 2 years ಫ್ರಮ್ ದ ಪಾಸ್ಟ್ 2 years ಶಿ ಈಸ್ ಲರ್ನಿಂಗ್ ವಿತ್ ಸರ್. ಇದು ಟೆಂತ್ನಲ್ಲಿ ವೈಲಿನೇ ಮುಟ್ಟಲಿಲ್ಲ ಅವಳು. ಶಿ ಡಿಂಟ್ ಟಚ್ ದ ವೈಲಿನ್ ಫಾರ್ 3 months. ಹೇಗೆ ಆಗೋದಿಲ್ಲ ಅಂತ ಹೇಳಿದೆ. ಅಷ್ಟರಲ್ಲಿ ಮತ್ತೆ ಅವರ ತಂದೆ January 23 ನಾವು ಈ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದೆವು. ಆದರೆ ಅವರ ಸರ್ನ ತಂದೆ ತೀರಿ ಹೋದರು. ಸೊ ನಮಗೆ ಆ ಕಾರಣದಿಂದ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಬೇಕಿತ್ತು. ಮತ್ತು ಹಿ ಸೆಡ್ ಆಫ್ಟರ್ ಹರ್ SSLC ಎಕ್ಸಾಮ್ ವಿ ಆರ್ ಗೋಯಿಂಗ್ ಟು ಕೀಪ್ ದ ಎಕ್ಸಾಮ್ ಆನ್ May 22 ಅಂತೇಳಿ ಡೇಟ್ ಅವರೇ ಸೆಲೆಕ್ಟ್ ಮಾಡಿದರು. ಮತ್ತು ಸರಿಗೆ ಫೋನ್ ಮಾಡಿ ಕೇಳಿದಾಗ ಆಯಿತು ಹೇಳಿದರು. ಆ್ಯಂಡ್ he said SSLC exam is from the 12th April 11th ಅವಳ ಎಕ್ಸಾಮ್ಸ್ ಮುಗಿತು. 12th he started giving classes online. and ಏನಂದರೆ ತುಂಬ ಉಪದ್ರ ಕೊಟ್ಟಿದ್ದಾಳೆ ಅರ್ಪಿತಾ. she has troubled him a lot, and in that I also saw how much patience he is having. I never seen a person who is having patience like you sir. ಆ್ಯಂಡ್ ಅವಳು ಸ್ಟೇಟ್ ಲೆವೆಲಲ್ಲಿ 624 ಮಾರ್ಕ್ಸ್ ತೆಗಿಲಿಕ್ಕೂ ಅವರೇ ಕಾರಣ. ಬಿಕಾಸ್ ಎವ್ರಿ ಡೇ ಆ ಕ್ಲಾಸ್, ಯಾವಾಗಲೂ ಅವಳು ಕ್ಲಾಸ್ ತಗೊಳ್ಳಿ, ಎವ್ರಿ ಡೇ ಹಿ ವುಡ್ ಟೆಲ್ ಸೋ ಮೆನಿ ಥಿಂಗ್ಸ್ ಅದರ್ ದ್ಯಾನ್ ವೈಲಿನ್. ಖಾಲಿ ವೈಲಿನ್ ಹೇಳಿಕೊಡೋದಲ್ಲ, ಅದರೊಟ್ಟಿಗೆ ಹಿ ವುಡ್ ಟೆಲ್ ಹೌ ಯು ಶುಡ್ ಟಾಕ್ ಟು ಯುವರ್ ಪೇರೆಂಟ್ಸ್, ಹೌ ಯು ಶುಡ್ ಬಿ ಇನ್ ದ ಸೊಸೈಟೀಸ್, ಎಲ್ಲವೂ ಅದು ತುಂಬ. ಆ್ಯಂಡ್ ಹೀಸ್ ಅನ್ IIT ಇಂಜಿನಿಯರ್ ಏರೋನಾಟಿಕಲ್ ಬ್ರಾಂಚ್. ಹಿ ಇಸ್ ನಾಟ್ ಎವ್ರಿಥಿಂಗ್, ಹಿ ಇಸ್ ಅ ಪ್ಯಾಕೇಜ್ ಆಫ್ ದ ಹೋಲ್. I don't know how to explain his. If I tell about him, I need another 2 more hours, maybe not even 2 more hours is not. It's not enough to explain about him. So ಏನಂದರೆ ಇದೆಲ್ಲ ತುಂಬ ಉಪದ್ರ ಕೊಟ್ಟಿದ್ದಾಳೆ ಅವಳು. That I want to ask you forgiveness. I am really very sorry for whatever has happened. ಎಷ್ಟೋ ಸಲ ಕ್ಲಾಸ್ ಮಿಸ್ ಮಾಡೋದು. ಇವರು 6 ಗಂಟೆಗೆ 7:30 she has to be online. She's not, ಕ್ಲಾಸ್ ಹೇಳೋದೇ ಇಲ್ಲ ಸರ್ ಹತ್ರ. I'll be thinking that she will be online, she's taking the class. I will be busy in home, ಯಾಕೆ ನಾನು ಶಾಲೆಗೆ ಹೊರಡಬೇಕು. ಕಡೆಗೆ ನೋಡಿದರೆ ಇವಳು ಆನ್ಲೈನೇ ಬಂದಿರೋದಿಲ್ಲ, ಕ್ಲಾಸೇ ತೊಗೊಳ್ತಾ ಇಲ್ಲ. ಸರ್ is calling me and asking why Arpita is not coming. I'm waiting from half an hour. Why he is not come, why she is not coming online. ಅವಳು ಸ್ವಲ್ಪ ಮಾತಾಡಲಿಕ್ಕೆ ಸ್ವಲ್ಪ ಹಿಂದೆ. ಎಲ್ಲ ಅಮ್ಮನೇ ಆಗಬೇಕು. ಎಲ್ಲ ದಿನ ಎಷ್ಟು ವರ್ಷ ನಾನು ಅವಳೊಟ್ಟಿಗೆ ಹೋಗ್ತೇನೆ ಗೊತ್ತಿಲ್ಲ. ಎಲ್ಲದಕ್ಕೆ ಅಮ್ಮ ನೀನು ಹೋಗಿ, ನೀನು ಹೇಳು ಅಂತೇಳಿ. ಆದರೆ he has really understood her more than a student. He has really treated her as his own daughter. So that is I have to tell all these things on this stage because ಶ್ರಮ ಅವರು ಎಷ್ಟು ಈ ಒಂದು ಲೆವೆಲಿಗೆ ಎಲ್ಲರೂ ಹೇಳಿದರು ಚಂದ ಆಯಿತು, ಅದರ ಹಿಂದಿನ ಬ್ಯಾಕ್ ಸ್ಕ್ರೀನಲ್ಲಿ ಎಷ್ಟು ಒಂದು ಕಷ್ಟ ಉಂಟು ಅಂತೇಳಿ ಅದು ಸರಿಗೆ ಗೊತ್ತು. ನನಗೋಗಿಂತಲೂ he has once he called me and he cried literally. Said, madam, concert is coming, she didn't attend the class, what can I do, what should I do for this. ಕಡೆಗೆ again I should talk to her, I should give her some counseling ಏನೋ ಮಾಡಿ ಮತ್ತು ಪುನಃ ಇದು ಅದರೊಟ್ಟಿಗೆ ಇದೆಲ್ಲ ಹೀಗೆಲ್ಲ ತುಂಬ ಉಂಟು ಹೇಳಲಿಕ್ಕೆ. ಮತ್ತು ಇನ್ನೊಂದೇನೋ ನನ್ನ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನನ್ನ ಅತ್ತೆ ನನ್ನ ಹಸ್ಬೆಂಡಿಗೆ ನಾನು ತುಂಬ ಥ್ಯಾಂಕ್ಸ್. ಯಾಕೆಂದರೆ ಯಾವುದೇ ಟೆಕ್ನಿಕಲ್ ವಿಷಯದಲ್ಲಿ ಲ್ಯಾಪ್ಟಾಪ್, ಇಂಟರ್ನೆಟ್, ಮೈಕ್ ಆಯಿತು, ಸ್ಪೀಕರ್, ಏನೇನೆಲ್ಲ ವಾಟ್ ಎವರ್ ಸರ್ ವಾಸ್ ಆಸ್ಕಿಂಗ್ ಫಾರ್ ದ ಕನ್ಸರ್ಟ್ ಎಲ್ಲವೂ ಅದೇ ದಿನ ಕೂಡಲೇ ಅವ್ರ ಪಾಪ ರೆಡಿ ಮಾಡಿ ಕೊಡ್ತಿದ್ರು. ಅವರ ಅಂಗಡಿ ಬ್ಯುಸಿಯಲ್ಲಿ. ಸೊ ನಾನು ಏನು ಹೇಳೋದಂದರೆ ಎಲ್ಲರ ಸಪೋರ್ಟ್ ಬೇಕು. ಇಂಥ ಒಂದು ಕಲೆ ಮೇಲೆ ಬರಬೇಕಾದ್ರೆ ಖಾಲಿ ಆ ಮಗು ಅಲ್ಲಿ ಆ ಟ್ಯಾಲೆಂಟ್ ಇದ್ದರೆ ಸಾಲದು. ಬಟ್ ಎಲ್ಲವೂ ಒಟ್ಟು ಒಳ್ಳೆ ಗುರು ಸಿಗಬೇಕು, ಒಳ್ಳೆ ಪೇರೆಂಟ್ಸ್ ಸಿಗಬೇಕು, ಒಳ್ಳೆ ವಾತಾವರಣ ಇರಬೇಕು. ಆ ಕಲಿಯುವ ವಾತಾವರಣ ಇದ್ದರೆ ಮಾತ್ರ ಆ ಒಂದು ಮಗುವಿಗೆ ಎಲ್ಲ ಸಿಗ್ತದೆ. ಆ್ಯಂಡ್ ಎನಿವೇಸ್ ಇಟ್ ಈಸ್ ಹರ್ ಲಕ್. ಅವಳೇನೋ ಮಾಡಿದ್ದು ಪುಣ್ಯ. ಅವಳು ಇಟ್ ಈಸ್ ಮೇ ಬಿ ಹರ್ ಲಕ್ ದಟ್ ಶಿ ಇಸ್ ಗೆಟಿಂಗ್ ಆಲ್. ಹಾಗೆ ಈಶ್ವರ್ ಭಟ್ ಸರ್ ಈಗ ನಾಳ್ದು ಸೀನಿಯರ್ ಎಕ್ಸಾಮಿಗೆ ಕಟ್ಟಿಸ್ತಾ ಇದ್ದಾರೆ. ಅವರು ವೋಕಲ್ ಅವ್ರ ಹತ್ರನೇ ಕಲಿಯೋದು, ಸಂಗೀತ ಅವರಲ್ಲೇ ಕಲಿಯೋದು. ಆಗ ಸರ್ ಹೇಳಿದರು ಈಶ್ವರ್ ಭಟ್ ಸರೇ ಮೃದಂಗಕ್ಕೆ ಬರಬೇಕು, ಯಾಕೆಂದರೆ ಹಿ ಈಸ್ ಹರ್ ಅನದರ್ ಗುರು. ಸೊ ಟುಡೇ ಈಸ್ ವೆರಿ ಲಕ್ಕಿ, ಆಲ್ ಹರ್ ಗುರುಸ್ ಆರ್ ಹಿಯರ್. Chandramouli sir is here, Ishwar Bhatt sir is here, Venugopal sir is here. Is very lucky for Arpita. All of them are here and you all have come here to bless her. ಮತ್ತು VS ರಮೇಶ್ ಸರ್ ಅವರು ತುಂಬ ಹೇಳಿದ ಕೂಡ ಫೋನ್ ಮಾಡಿ ಹೇಳಿದ್ವಿ. ನಾನೇ ಫೋನೇ ಮಾಡಿರಲಿಲ್ಲ, ಎಲ್ಲ ಈಶ್ವರ್ ಭಟ್ ಸರೇ ಕರೆದಿದ್ರು ಅವರನ್ನು. ತುಂಬ ಧನ್ಯವಾದಗಳು ಸರ್, ನೀವು ಬಂದ್ರಿ. ಹಾಗೆ ಇವರು ಇದು ಲಾಸ್ಟ್ ಮೂಮೆಂಟ್ ಶಶಿಶಂಕರ್ ಸರ್ ಲಾಸ್ಟ್ ಮೂಮೆಂಟ್ ಈಶ್ವರ ಭಟ್ ಸರ್ನ ಒಂದು ಮಾತಿನಲ್ಲಿ ನಾನು ಸಾರಿ ಇನ್ವಿಟೇಷನಲ್ಲಿ ನಿಮ್ಮ ಹೆಸರು ಹಾಕ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಲಾಸ್ಟ್ ಮೂಮೆಂಟ್ ಅದು ಡಿಸೈಡ್ ಆಯಿತು. ಬಟ್ ತುಂಬ ಒಳ್ಳೆ ಎಲ್ಲರ ಪರ್ಫಾರ್ಮೆನ್ಸ್, ಇಟ್ ವಾಸ್ ರಿಯಲಿ ವೆರಿ ಗ್ರೇಟ್. ವಿ ಎಂಜಾಯ್ಡ್ ಅ ಲಾಟ್. ಥ್ಯಾಂಕ್ಸ್ ಅ ಲಾಟ್. ಮತ್ತು ನೀವೆಲ್ಲರೂ ಈ ಮಳೆಗೆ ಬಂದಿದ್ದೀರಿ. ಇನ್ವಿಟೇಷನ್ ಸರ್, ಇನ್ನೊಂದು ವಿಷಯ, ಇನ್ವಿಟೇಷನ್ ಸರ್ ಹೇಳಿದರು
ಈಗೆಲ್ಲ ವಾಟ್ಸಪ್ಪಲ್ಲಿ ಕಳಿಸೋದು ಇನ್ವಿಟೇಷನ್, ನೀವು ವಾಟ್ಸಪ್ಪಲ್ಲಿ ಕಳಿಸೋದಲ್ಲ, ನೀವು ಒಂದು ಪತ್ರಿಕೆ ಪ್ರಿಂಟ್ ಮಾಡಿಸ್ಬೇಕು, ಆ ಟ್ರೆಡಿಷನನ್ನು ನಾವು ಕಾಪಾಡ್ಕೊಂಡು ಬರಬೇಕು ಹೇಳಿದರು. ಸೊ ದೆನ್ ವಿ ಪ್ರಿಂಟೆಡ್ ದ ಇನ್ವಿಟೇಷನ್ಸ್ ಆ್ಯಂಡ್ ಎಲ್ಲರ ಮನೆಗೆ ಹೋಗಿ, ನಿಮಗೆ ಶಾಲೆಗೆ ಹೇಗಾದರೂ ರಜೆ ಅಲ್ಲ, ಯು ಗೋ ಆ್ಯಂಡ್ ಗಿವ್ ಆ್ಯಂಡ್ ಕಮ್ ಈಸ್ ದಟ್. ಆ್ಯಂಡ್ ಆಯಿತು, ಅದೆಲ್ಲ ಕೊಟ್ಟು ಬಂದ ನಂತರ ಐ ಆಮ್ ವೆರಿ ಹ್ಯಾಪಿ. ನಂಗೆ ತುಂಬ ಖುಷಿ ಆಗ್ತಾ ಉಂಟು. ಎಲ್ಲರೂ ಯಾರಿಗೆಲ್ಲ ನಾನು ಇನ್ವಿಟೇಷನ್ ಕೊಟ್ಟಿದ್ರಿ ಎಲ್ಲರೂ ಬಂದಿದ್ದೀರಿ. ಈ ಮಳೆ ಆದರೂ ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಬಂದಿದ್ದೀರಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಶೇಷಕುಮಾರ್ ಸರ್ ತುಂಬ ಪ್ರಯತ್ನ ಪಟ್ಟು ಅವರು ಇಲ್ಲಿ ಈ ಪ್ರೋಗ್ರಾಮನ್ನು ಅರೇಂಜ್ ಮಾಡಬೇಕಾದ್ರೆ ತುಂಬ ಪಾಪ ಅವರು ಈ ಮಳೆಗೆ ನನಗೆ ಯಾವತ್ತೂ ನಾನು ಕಾಲ್ ಮಾಡಿ, ನೀವೇನು ಟೆನ್ಷನ್ ಮಾಡಬೇಡಿ ಮೇಡಮ್, ನಲ್ಲೆಲ್ಲ ವ್ಯವಸ್ಥೆ, ಸೌಂಡ್ಸು, ಈ ಹಾಲು ಮತ್ತು ಕಾಫಿ ತಿಂಡಿ ಎಲ್ಲ ಅವರು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ, ತುಂಬ ಸಹಾಯ ಮಾಡಿದ್ದಾರೆ. ನಮ್ಮದೊಂದು ಡ್ರೀಮ್ ಕಮ್ ಟ್ರೂ ಸರ್ ಈ ಕನ್ಸರ್ಟ್. ತುಂಬ ಥ್ಯಾಂಕ್ಸ್ ನಿಮಗೂ ಸಹ ಹಾಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದ ಡಾಕ್ಟರ್ ಸುಧಾ ಶ್ರೀಪತಿರಾವ್ ಮತ್ತು ಶ್ರೀಮತಿ ರಮಾ ಪ್ರಭಾಕರ್ ಅವರಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಬಹುಮುಖ್ಯವಾದ ನೇತಾರ ಡಾಕ್ಟರ್ ಮುಲೈವಾಸಲ್ ಜಿ ಚಂದ್ರಮೌಳಿ ಅವರಿಗೆ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳು. ಥ್ಯಾಂಕ್ ಯು ಸರ್. ಕುಮಾರಿ ಕೆ ಅರ್ಪಿತಾ ಶೆಟ್, ನನ್ನ ಮೂಲ ಪರಿಕಲ್ಪನೆ ಹಾಗೆ ಒಂದು 50% ಪ್ರಸಿದ್ಧರು ಈ ಕಚೇರಿ ಮಾಡಬೇಕು, ಒಂದು 50%ನಷ್ಟು ಉದಯೋನ್ಮುಖರು ಈ ವೇದಿಕೆಯಲ್ಲಿ ಬರಬೇಕು ಅಂತ. ಈ ಸಲ ಅದು 50-50 ಎರಡೂ ಸರಿ ಆಯಿತು. ಅತ್ಯಂತ ಪ್ರೀತಿಯಿಂದ ಅದನ್ನು ವರ್ಕೌಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಬ್ಬರಿಗೆ, ಅರ್ಪಿತಾನಿಗೂ ಕೂಡ ಪ್ರೀತಿಯ ಕೃತಜ್ಞತೆಗಳು ಮತ್ತು ನಿನಗೆ ಒಳ್ಳೆಯ ಶ್ರೇಯಸ್ಸಾಗಲಿ ಅಂತ ನಾವೆಲ್ಲರೂ ಆಶಿಸ್ತಾ ಇದ್ದೇವೆ. ವಿದ್ವಾನ್ ಶ್ರೀ ಕಾಂಚನ ಈಶ್ವರ ಭಟ್ರು ಮೃದಂಗದಲ್ಲಿ ಸಹಕರಿಸಿದ್ದಾರೆ. ಅವರ ಅಣ್ಣನ ಹತ್ರ ನಾನು ಪಾಠ ಕೇಳ್ತಾ ಇದ್ದೆ, ಸುಬ್ರಹ್ಮ ಭಟ್ರ ಹತ್ರ. ಅವ್ರ ಮನೆ ಹತ್ರದ ರಾಮ್ ಭಟ್ರು ನನಗೆ ಮೃದಂಗ ಕಲಿಸ್ತಾ ಇದ್ದರು. ಆ ದಿನಗಳು ಭಾಳ ಚಂದ ಇತ್ತು. ಉಪ್ಪಿನಂಗಡಿಯ ಇಳಂತಿಲದ ರಾಘವೇಂದ್ರ ಸ್ವಾಮಿ ಸಂಗೀತ ಕಲಾಶಾಲೆಯ ಇಡೀ ಒಂದು ಆಲೋಚನೆಗಳು ಅವರ ವ್ಯವಸ್ಥೆಗಳಲ್ಲಿ ಆ ಕಾಲಕ್ಕಿತ್ತು. ಕಾಂಚನ ಈಶ್ವರ ಭಟ್ರಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದರೊಟ್ಟಿಗೆ ವಿದ್ವಾನ್ VS ರಮೇಶ್ ಅವರು ಮೈಸೂರಿಂದ ಬಂದಿದ್ದಾರೆ, ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವರಿಗೆ ಕೃತಜ್ಞತೆಗಳು. ಘಟಮ್ನಲ್ಲಿ ತುಮಕೂರು ಬಿ ಶಶಿಶಂಕರ್ ಅವರು ಇವತ್ತು ನಿಜವಾದ ಅತಿಥಿ ಸ್ಥಾನದಲ್ಲಿ ಬಂದು ನಮಗೆ ಕಾರ್ಯಕ್ರಮವನ್ನು ಚೆಂದ ಮಾಡಿಕೊಟ್ಟಿದ್ದೀರಿ, ಕೃತಜ್ಞತೆಗಳು. ತಂಬೂರದಲ್ಲಿ ಚೈತನ್ಯ ಅವರು ಸಹಕರಿಸಿದ್ದಾರೆ. ಹಾಗೆ ಶಿವಶಂಕರರು ಕೂಡ ವೇದಿಕೆಯಲ್ಲಿ ಇರಬೇಕಿತ್ತು, ಅವರಿಗೂ ಕೂಡ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಬಹುವಚನಂನ ಆಸ್ತಿ ನೀವು, ನಿರಂತರವಾಗಿ ಹೀಗೆ ಬಹುವಚನಂಗೆ ಪ್ರತಿ ತಿಂಗಳು ಕಾರ್ಯಕ್ರಮಕ್ಕೆ ಬನ್ನಿ. ಪುರುಸೋತಾದಾಗ ನನ್ನ ವಿಶಾಲವಾದ ಲೈಬ್ರರಿ ಇದೆ. IAS VV ಭಟ್ರ ಇಡೀ ಒಂದು ಹಂತದ ಲೈಬ್ರರಿ ರೆಫರೆನ್ಸ್ ಸೆಕ್ಷನ್ ಆಗಿ ಅದು ನನ್ನ ಮನೆಯೊಳಗೆ ಬಂದು ಕೂತಿದೆ. ಅವರು ಖಾಲಿ ಲೈಬ್ರರಿಗೋಸ್ಕರ ಒಂದು ಮನೆಯನ್ನು ಅವರು ಬಾಡಿಗೆಗೆ ಅದನ್ನು ಪರ್ಚೇಸ್ ಮಾಡಿದವರು. ನಾನು ಅವರ ಮನೆಗೆ ಹೋಗಿದ್ದೇನೆ. ಇಡೀ ಮನೆಯ ಪಾರ್ಟ್, ಇನ್ನೊಂದು ಹೌಸ್ ಕೇಂದ್ರೀಯ ಅದು ಕೇಂದ್ರೀಯ ಯಲಹಂಕದಲ್ಲಿ, 2 ಮನೆಯಲ್ಲಿ, ಒಂದು ಮನೆಯಲ್ಲಿ ಪೂರ್ಣ ಲೈಬ್ರರಿ. ಆಲೋಚನೆ ಮಾಡಿ, ಒಂದು ಮನೆಯನ್ನೇ ಲೈಬ್ರರಿಯನ್ನಾಗಿ ಮಾಡಿದವರು. ಅರ್ಧ ಪುಸ್ತಕಗಳು ಒಂದಷ್ಟು ಶಾಲೆಗಳಿಗೆ ಕೊಟ್ಟರು. ಅದರ ಬಹಳ ಪ್ರಮುಖವಾದ ಭಾಗ ನೇತ್ರಾವತಿಯವರ ಹೋರಾಟದ ಎಲ್ಲ ರಿಪೋರ್ಟುಗಳು ಇವತ್ತು ನನ್ನ ಹತ್ರ ಇದೆ. ಅವರು ಭಾಳ ಪ್ರೀತಿಯಿಂದ ಅವರ ಮೇಡಮ್ ರತ್ನಾಕ ನನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎನಿ ಟೈಮ್ ಬರ್ಬೋದು, ಆದರೆ ಪುಸ್ತಕ ಮಾತ್ರ ಬಾಗಿಲಿಂದ ಹೊರಗೆ ತಗೊಂಡೋಗ್ಲಿಕ್ಕಿಲ್ಲ. ನಿಮಗೆ ಊಟ ತಿಂಡಿ ನಾನು ವ್ಯವಸ್ಥೆ ಮಾಡ್ತೇನೆ. ಒಂದು ಸಣ್ಣ ಗೆಸ್ಟ್ ಹೌಸ್ ಕೂಡ ಒಂದು ರೂಮ್ ಇದೆ, ನೀವು ಅದರೊಳಗೆ ಬದುಕಬಹುದು. ಆದರೆ ಪುಸ್ತಕಂ ವನಿತಾ ವಿತ್ತಂ ನನಗೆ ಗೊತ್ತಾಗಿದೆ, ತುಂಬ ಕಳ್ಕೊಂಡಿದ್ದೇನೆ, ಇನ್ನೂ ಕಳ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಹೇಳುತ್ತಾ ಮತ್ತೆ ಬನ್ನಿ, ಪುರುಸೋತಾದಾಗ ಪದ್ಮಿನಿ ಅಶ್ವತ್ಥವನದ ಕಡೆಗೆ ಬನ್ನಿ ಅಂತ ಮತ್ತೊಮ್ಮೆ ಪ್ರೀತಿಯಿಂದ ಕರೀತಾ, ಜೂನ್ 12ಕ್ಕೆ ನಾವು ಮತ್ತೆ ಇಲ್ಲಿ ಸೇರುವ. ನಮಸ್ಕಾರ.